ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲರಿ. ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ, ಹೊಸಂಗಡಿ. ದೇಶ ಪರಕೀಯರ ಆಳ್ವಿಕೆಗೂ ಮುನ್ನ ಸನಾತನ ಧರ್ಮದ ಮೂಲಕ ದೇಶ ಸಂಪದ್ಭರಿತವಾಗಿತ್ತು. ಆದರೆ ಮೈಮರೆವಿನಿಂದ ನಾವು ಪರರ ಪ್ರಭುತ್ವದ ಕಷ್ಟವನ್ನು ಅನುಭವಿಸಬೇಕಾಯಿತು. ದೇಶದ ಪ್ರಗತಿಗಾಗಿ ಕೈಜೋಡಿಸಿ ದೇಶ ಪ್ರೇಮವನ್ನು ಬೆಳೆಸೋಣ ಎಂದು ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯರ್ನಲ್ಲಿ ಆಚರಿಸಲಾದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣವನ್ನು ಕೈಗೊಂಡು ಮಾತನಾಡಿದ ತಲೆಂಗಡ ನಾರಾಯಣ ಭಟ್ ಅವರು, ಸ್ವಾವಲಂಬಿಯಾಗಿರುವುದೇ ನಿಜವಾದ ಸ್ವಾತಂತ್ರ್ಯ. ಎಲ್ಲ ವಿದ್ಯಾರ್ಥಿಗಳು ದೇಶದ ಉತ್ತಮ ನಾಗರಿಕರಾಗುವುದರ ಜೊತೆಗೆ ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಿ ರಾಮಚಂದ್ರರವರು, ನಮ್ಮ ಹಿರಿಯರು ಅನೇಕ ನಾಯಕರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗಿಯಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಇಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿ, ಕೆಂಪುಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ಅನುಭವ ಪ್ರಶಾಂತಿಯ ಶಾಲೆಯಲ್ಲಿ ದೊರೆಯಿತು ಎಂದು ಪ್ರಶಂಸನೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನ ಸಂಸ್ಥೆಯ ಪ್ರಾಂಶುಪಾಲರಾದ ವಾಮನನ್ ರವರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಾದ ವಿಶಾಖ್ ಕೆ ವಿಮಲ್ ರವರು, ಪ್ರಕಾಶ್ ಬರ್ಲಾ ಬದಿಯಡ್ಕ, ಶಾಲೆಯ ಹಳೆ ವಿದ್ಯಾರ್ಥಿ ಅಜಯ್ ರಾಥೋಡ್ ಶುಭ ಆಶಂಸನೆಯನ್ನು ಗೈದರು. ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಪೆಲತ್ತಡ್ಕ ರಾಮಕೃಷ್ಣ ಭಟ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ವ್ಯವಸ್ಥಾಪಕರಾದ ಹಿರಣ್ಯ ಮಹಾಲಿಂಗ ಭಟ್, ಟ್ರಸ್ಟ್ನ ಸದಸ್ಯರಾದ ಸದಾಶಿವ ಭಟ್, ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದ ಶ್ರೀಹರಿ ಭಟ್, ಮಾರ್ಗದರ್ಶಕರಾದ ಶ್ರೀಕೃಷ್ಣ ನಾಯಕ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಗಣ್ಯರನ್ನ ಶಿಕ್ಷಕಿಯಾದ ಸ್ವಪ್ನಾರವರು ವಂದಿಸಿದರು. ಶಿಕ್ಷಕರಾದ ಮಹೇಶ್ ಪೈ ಹಾಗೂ ನಿತ್ಯಾನಂದ ಕೆಆರ್ ಬೇಕೂರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಬಹಳ ಸಂತೋಷ. ಇಂಡಿಪೆಂಡೆನ್ಸ್ ಅಂದ್ರೆ ನಾಟ್ ಡಿಪೆಂಡಿಂಗ್ ಆನ್ ಅದರ್ಸ್, ಸೆಲ್ಫ್ ಡಿಪೆಂಡೆಂಟ್. ನಮ್ಮನ್ನು ನಾವೇ ಅವಲಂಬಿಸುವುದು, ನಾವು ಬೇರೆ ಯಾರನ್ನು ಅವಲಂಬಿಸಲಿಕ್ಕಿಲ್ಲ. ಸ್ವಾವಲಂಬನೆ ಅದರ ಮುಖ್ಯ ಅರ್ಥ ಇಂಡಿಪೆಂಡೆನ್ಸ್ ಅಂದ್ರೆ. 1947ರ ಮೊದಲು ನಮ್ಮನ್ನು ಬ್ರಿಟಿಷರು ಆಳ್ತಿದ್ದಾಗ ನಾವು ಸ್ವಾವಲಂಬಿಗಳಾಗಿರಲಿಲ್ಲ. ನಮ್ಮನ್ನು ಅವರು ಆಳ್ತಿದ್ರು, ಅವರ ಆಳುಗಳಾಗಿ ನಾವಿದ್ದೇವೆ. ಹೇಳಿಕೆ ಬೇಸರ ಆಗ್ತದೆ. ಅನೇಕ ಶತಮಾನಗಳಿಂದ ಇಲ್ಲಿ ವಿದೇಶಿಯರ ಆಳ್ವಿಕೆ ನಡೀತಾ ಇತ್ತು. ಬ್ರಿಟಿಷರಿಗಿಂತ ಮೊದಲು ಇಲ್ಲಿ ಯಾರು ಮೊಘಲರು ಇಲ್ಲಿ ಆಳ್ತಾ ಇದ್ರು. ಶತಮಾನ ಕಾಲ ಅವರು ಆಯಿತು, ಬಹಳ ಸಂಕಟ ಆಗ್ತದೆ. ಆದರೆ ಅದಕ್ಕಿಂತಲೂ ಮುಂಚೆ ಈ ದೇಶ ಬಹಳ ಸಂಪತ್ತು ಸಮೃದ್ಧಿಯಾಗಿತ್ತು. ಬರೀ ಭೌತಿಕ ಸಂಪತ್ತು ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ಕೂಡ ನಮಗೆ ಬೇರೆ ಅದಕ್ಕೆ ಪುರಾವೆ ಬೇಡ. ನಮ್ಮ ಮಹಾಭಾರತ ಇರ್ಬೋದು ಅಥವಾ ಅದಕ್ಕಿಂತ ಮೊದಲು ರಾಮಾಯಣ ಇರ್ಬೋದು, ಅದನ್ನು ನಮಗೆ ನೋಡಿದಾಗ ಓದಿದಾಗ ನಮ್ಗೆ ಗೊತ್ತಾಗ್ತದೆ.
ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.